ದೇಶದ ಪಠ್ಯಪುಸ್ತಕಗಳಿಂದ ಮೊಘಲರನ್ನ ತೆಗೆಯುವುದೆಂದರೆ ಅದು ಅರ್ಥಹೀನ, ಅನರ್ಥಕಾರಿ ಪ್ರಕ್ರಿಯೆ ಹಾಗೂ ಚರಿತ್ರೆ ತಿರುಚುವುದಾಗುತ್ತದೆ ಎಂದು ಇತಿಹಾಸಗಾತಿ ರೋಮಿಲಾ ತಾಫರ್ ಅವರು ಹೇಳಿದರು. ಕೋಳಿಕೋಡ್ನ ಸಾಹಿತ್ಯೋತ್ಸವದಲ್ಲಿ ಮಾತನಾಡಿದ ರೋಮಿಲಾ ತಾಫರ್ ಅವರು, ಕಾಲಘಟ್ಟಗಳಲ್ಲಿ ನಡೆದು ಹೋದುದು ಇತಿಹಾಸ, ಆ ಚರಿತ್ರೆ ತಿಳಿಯದಿರುವುದು ಬೇರೆ, ತಿಳಿದಿರುವುದನ್ನ ಅಳಿಸುವುದು ಬೇರೆ. ಮೊಘಲರ ಕೊಡುಗೆಗಳಾದ ಕೆಂಪುಕೋಟೆ, ತಾಜ್ಮಹಲ್ ಎಂದು ಇರುವ ನೂರಾರು ಲ್ಯಾಂಡ್ ಮಾರ್ಕ್ಗಳನ್ನು ಅಳಿಸುವುದು ಸಾಧ್ಯವೇ ಎಂದು ಅವರು ಪ್ರಶ್ನಿಸಿದರು. ಈಗಿನ ಆಡಳಿತ ಇಲ್ಲವೇ ಅದರಂತೆ ವರ್ತಿಸುವ ಶಿಕ್ಷಣ ಕ್ಷೇತ್ರದವರು ಕೆಲವನ್ನ ಅಧ್ಯಯನ ಮಾಡಬೇಕಾದ ಅಗತ್ಯವಿಲ್ಲ ಎಂದು ಹೇಳುತ್ತಾರೆ. ಅಧ್ಯಯನಕ್ಕೆ ಮಿತಿ ಇರಬಹುದು, ಅಧ್ಯಯನ ಮಾಡಬಾರದು ಎಂದು ಯಾವುದೂ ಇಲ್ಲ. ಮೊಘಲರನ್ನ ತೆಗೆದ ಮೇಲೆ ಅವರೊಡನೆ ಹೋರಾಡಿದವರನ್ನ ಏನು ಮಾಡುತ್ತೀರಿ? ಅವರೊಡನೆ ಸಂಬಂಧಗೊಂಡ ಹಿಂದೂ ಪ್ರಮುಖ ವ್ಯಕ್ತಿಗಳನ್ನ ಏನು ಮಾಡುತ್ತೀರಿ ಎಂದು 25ಕ್ಕೂ ಹೆಚ್ಚು ಇತಿಹಾಸ ಪುಸ್ತಕಗಳ ಲೇಖಕಿ ರೋಮಿಲಾ ತಾಫರ್ ಅವರು ಕೇಳಿದ್ರು.